ಇದೊಂದು ಬೇಕೇ ಸಾಕು ಸಾಕು ಇನ್ನು ಬೇಕು ಅಂತ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಸೊ ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಬೆಂಗಳೂರಿಂದ. ನೈಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಕ್ರೌಡು, ಬಸ್ಸಲ್ಲಿ ಟಿಕೆಟ್ಸ್ ಇರಲಿಲ್ಲ, ಆದರೂ ಕಷ್ಟಪಟ್ಟು ಒಂದು ಸೀಟ್ ಸಿಕ್ತು. ಅದು ರಾಜಹಂಸ ಬಸ್ಸಲ್ಲಿ ಲಾಸ್ಟ್ ಸೀಟ್. ಬೆಳಗ್ಗೆ ಚಿಕ್ಕಪ್ಪನವನಿಗೆ ರೀಚ್ ಆದೆ, ಬಟ್ ನಮ್ಮ ಸ್ಕೂಟರ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಸೊ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸ್ಕೂಟ್ರನ್ನ ಕಷ್ಟಪಟ್ಟು ಕಿಕ್ ಹೊಡೆದು ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ಸ್ಕೂಟರ್ನ ಸರ್ವಿಸ್ ಸ್ಟೇಷನ್ಗೆ ಬಿಟ್ಟಿದ್ದೀನಿ. ಸೊ ಗ್ಯಾರೇಜಲ್ಲಿ ರಿಪೇರಿ ಆಗ್ತಾ ಇದೆ ಸ್ಕೂಟರ್. ಸೊ ಈವ್ನಿಂಗ್ ಅಷ್ಟೊತ್ತಿಗೆ ರೆಡಿ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗೆ ರೆಡಿ ಆಗುತ್ತೆ ಅಂತ. ಸೊ ಕಿಕ್ ಹೊಡೆದಿದ್ದ ಅವಸ್ಥೆ ಹೆಂಗಿತ್ತು ಅಂತ ನೋಡ್ಕೊಂಡು ಬನ್ನಿ. ಗಾಡಿ ಏನೋ ಕಿಕ್ ಹೊಡೆದಿದ್ದು ನೋಡ್ಕೊಬಂದ್ರಿ. ಗಾಡಿ ಕಿಕ್ ಹೊಡೆದು ಕಾಲು ನೋವು ಬಂದಾಯಿತು. ಆಮೇಲೆ ಈವ್ನಿಂಗ್ ಫೋನ್ ಮಾಡಿದ್ರೆ ಗಾಡಿ ತರಕ್ಕೆ ಹೋಗೋಣ, ಸಿಗೋಣ ಆಮೇಲೆ. ತಗೊಂಡ್ರೆ ಆಫ್ ರೋಡಿಂಗ್ಗೆ ಬೇರೆ ಎಲ್ಲ ಹೋಗ್ಬೇಕು ಅಂತಿಲ್ಲ, ಇದೆಲ್ಲ ಆಫ್ ರೋಡಿಂಗೆ. ಇದು ಇವಾಗ ಪರವಾಗಿಲ್ಲ, ತುಂಬ ಮಳೆ ಬರೋ ಟೈಮಲ್ಲಿ ಕಂಪ್ಲೀಟ್ ಆಫ್ ರೋಡಿಂಗ್. ನೆಟ್ಟಿದ್ದಾರೆ ಬಸ್ಸಲ್ಲಿ ಗಿಡ. 2 ದಿನ ಆಯ್ತಮ್ಮ ಇದು ಬಸ್ಲಿ ಗಿಡ ನೆಟ್ಟು? 1 ವಾರ. ಹಲಸಿನಕಾಯಿ ಎಲ್ಲ ಖಾಲಿ? ಪೈನಾಪಲ್ ಖಾಲಿ, ಪೂರ ಖಾಲಿ. ಕೊಯ್ದಿಲ್ಲ ತಿನ್ನಕ? ಅಯ್ಯಪ್ಪ, ಪೈನಾಪಲ್ ಇತ್ತು ಎಲ್ಲ ಖಾಲಿಯಾಗಿದೆ. ಮಾಂಬಳ ಹುಳಿಯಾಗಿದೆ ನೋಡಿ, ನಮ್ಗೆ ಗೊತ್ತಾಯ್ತದೆ. ನಮ್ಮ ಕಡೆಯಿಂದ ಮಾಂಬಳ ಹುಳಿ ಅಂತಾರೆ. ಇದನ್ನ ಉಪ್ಪಿನಕಾಯಿನೂ ಹಾಕ್ತಾರೆ, ತಿಂತಾರೆ ಅಂತೆ ಕೂಡ. ನಾವು ತಿಂದಿಲ್ಲ. Why? John, shake hand. Johnny. ಓಪನ್ ಮಾಡಲ್ಲ ಈಗ, ಓಪನ್ ಮತ್ತೆ ಸಂಜೆ. ಬಾಯ್. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಕಟಿಂಗ್ ಮಾಡಿದ್ದೆವು, ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಅಮ್ಮ ಟೀ ಮಾಡ್ತಾಯಿದ್ದಾರೆ. ನೀರು ದೋಸೆನೇ ಇದೆ, ಮಟನ್ ಬೋಟಿ ಕರಿನೂ ಇದೆ. ಸೊ ಅದ್ರ ಜೊತೆ ನೀರು ದೋಸೆ ತಿನ್ನೋಣ. ಆ್ಯಂಡ್ ಇವತ್ತು ನಾನು ಬರ್ತೀನಿ ಅಂತ ಮತ್ತೆ ಅಪ್ಪ ಮಟನ್ ಬೋಟಿ ತಂದಿದ್ದಾರೆ. ಅದು ನಮ್ಮ ಕರಿ ಮಾಡ್ತಾರೆ ಇವಾಗ ಸ್ವಲ್ಪ ಹೊತ್ತಲ್ಲಿ. ಸೊ ಇದು ನಮ್ಮ ಕನ್ಸ್ಟ್ರಕ್ಷನ್ ನಡೀತಿರೋ ಮನೆ. ಕನ್ಸ್ಟ್ರಕ್ಷನ್ ಆದಮೇಲೆ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ನಾನು. ಸೊ ಇವಾಗ ನಾನು ಯಾವ ವಿಡಿಯೋನೂ ಹಾಕ್ತಾ ಇಲ್ಲ. ಬೋಟಿ ಗಸಿಯ ಸುಕ್ಕನ? ನಾನು ಮತ್ತೆ ಅಮ್ಮ ತೋಟಕ್ಕೆ ಹೋಗಿ ಬರ್ತಿದ್ದೀವಿ. ಸ್ವಲ್ಪ ಬಿದಿರು ಬೇಕಿತ್ತು, ಬಿದಿರು ಕಟ್ ಮಾಡ್ಕೊಂಡು ಬರ್ಬೇಕು. ಇಲ್ಲಿ ಸನ್ನೆ ಅದಲ್ಲ
ಬಾಗ್ಲ ಹಾಕಿನದ ಇಲ್ಲ ಅಲ್ಲಿ ಯಾರು ಇದ್ರದ್ದು ವಿಡಿಯೋ ಮಾಡಿದ್ದೆ ಅಂದೆ ಅಜ್ಜಿಂದು ಮನಿದು ಹಾಕಿನೆ 1986 ಹಾಂ ಅದನ್ನ ಬುಡುಂದೆ ಕಡ್ದು ಹತ್ತೆ ಎಳಿಯ ಕೊಟ್ಟೆ ಈಗೊಂದು ಬೇಕೇ ಸಾಕು ಅಮ್ಮ ಸಾಕು ಇನ್ನು ಬೇಕು ಅಂತ ತಡಕ ಇನ್ನು ಫೋನ್ ಮಾಡಿಲ್ಲ ಇದನ್ನ ತುಂಡು ಮಾಡುವಲ್ಲಿದಲ್ಲೇ ಎರಡು ತುಂಡು ಹಾಂ ಎರಡು ಮಾಡು ಅಂತ ಮಾಡು ಇದಾ ಹೂವಿನ ಗಿಡ ಅಲ್ಲಿ ಹೂವಿನ ಗಿಡ ಹಾಂ ಸಾಕಂತ ಸಾಕು ಕಂಪಿದ್ರೆ ತಂದವಾಗ ಒಂದು ಕೈ ಇಲ್ಲಿ ಊರಿಂದ ಆ ಮಲ್ಲಿ ಇರುತ್ತೆ ಹಳಿ ಮಲ್ಲಿ ಹಳಿ ಮಲ್ಲಿ ಇರುತ್ತೆ ಅಜ್ಜ ಇಲ್ಲಿ ಒಂದು ಊರಿಂದ ಅದ್ರ ಮೇಲೆ ಅಲ್ಲೆಲ್ಲ ನಕ್ಕಿದ್ದು ವಾಲಿಗಲ್ಲಿ ಏನು ಮಾಡೋದು ಅದನ್ನು ತಗೊಬಂದು ಮನೆಗೆ ಹಾಕಿ ಫ್ರೆಶ್ ಅಪ್ ಆಗಿ ಪುತ್ತೂರಿಗೆ ಹೋಗ್ತಾಯಿದ್ದೀನಿ. ಗಾಡಿ ರಿಪೇರಿ ಕೊಟ್ಟಿದ್ದೀನಿ, ರಿಪೇರಿ ರೆಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೋನ್ ಮಾಡಿದರು, ಪುತ್ತೂರಿಗೆ ಹೋಗೋಣ. ಸೊ ಟೈಮ್ ಈಗ 7:30. ಸೊ ಸರ್ವಿಸ್ ಎಲ್ಲ ಆಯಿತು ಗಾಡಿದು. ಇಲಿಗಳು ಏನು ಮಾಡಿದ್ದಾವೆ ಅಂದರೆ ಎಲ್ಲ ಕೇಬಲನ್ನೇ ಕಟ್ ಮಾಡಿ ಹಾಕಿದ್ದಾವೆ. ಸೊ ಬೆಳಿಗ್ಗೆ ಇಂಡಿಕೇಟರ್ ಆಗ್ತಿಲ್ಲ, ಹಾರ್ನ್ ಆಗ್ತಿಲ್ಲ. ಮೇ ಬಿ ಬ್ಯಾಟ್ರಿ ವೀಕ್ ಅಂದ್ಕೊಂಡೆ, ಬಟ್ ಬ್ಯಾಟ್ರಿ ವೀಕ್ ಅಲ್ಲ, ಕಂಪ್ಲೀಟ್ ಒಂದು ಸೆಟ್ ಕೇಬಲ್ಲೇ ಇರಲಿಲ್ಲ. ವೈರಿಂಗ್ ಏನಿದೆ ಆ ಸೆಟ್ಟೇ ಇರಲಿಲ್ಲ, ತಿಂದಾಕಿದ್ವು, ಕಂಪ್ಲೀಟಾಗಿ ಗೂಡು ಮಾಡ್ಕೊಂಡಿದ್ವು. ಕೇಬಲ್, ಎಕ್ಸ್ಲೇಟ್ರ್ ಕೇಬಲ್, ಬ್ರೇಕ್ ಲೈನರ್ಸು, ಆಮೇಲೆ ಅವ್ರ ಸರ್ವಿಸ್ ಚಾರ್ಜು, ಸ್ಪ್ರಿಂಗ್ಸು ಎಲ್ಲ ಸೇರಿ ಹತ್ರ 960 ರೂಪೀಸ್ ಚಾರ್ಜ್ ಆಗಿತ್ತು. ಯಾಕೆಂದರೆ ಅವರು ಆಗೋದಿಲ್ಲ ಅಂದರು, ಮಂಡೇ ಮೇಲೆ ಅಥವಾ ಮಂಗಳವಾರ ಕೊಡ್ತೀನಿ ಅಂತ. ಬಟ್ ನಾನು ಬೆಂಗಳೂರಿಂದ ಬಂದಿದ್ದೆ, ನನಗೆ ಇಲ್ಲಿ ಓಡಾಡೋಕ್ಕೆ ಗಾಡಿ ಇಲ್ಲ. ನನಗೆ ಗಾಡಿ ಬೇಕು ಅಂತ ಹೇಳಿದ್ದಕ್ಕೆ ಇಮಿಡಿಯೇಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ವಿತಿನ್ ಹಾಫ್ ಡೇಯಲ್ಲಿ. ಸೊ ನೋಡಿ, ವೆಂಕಟೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವೀಗ ಎಕ್ಸಾಕ್ಟಾಗಿ ಪುತ್ತೂರು ಸಿಟಿಯಲ್ಲಿದ್ದೀವಿ. ಯು ಕ್ಯಾನ್ ಸಿ ಸರ್ಕಲ್ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಓಕೆ, ಇಲ್ಲಿಗೆ ನಮ್ಮ ವಿಡಿಯೋ ವೈಂಡ್ ಅಪ್ ಮಾಡೋ ಟೈಮ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲ ವಿಡಿಯೋಗಳನ್ನ ಕಂಟಿನ್ಯೂಸ್ ನೋಡಿ, ಹಿಟ್ ದ ಲೈಕ್ ಬಟನ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.